ನಿರಂತರವಾಗಿ ಕಳೆದ 2 ವರ್ಷ ಮಳೆ ಬರ್ತಾ ಇರೋದ್ರಿಂದ ನಿರಂತರವಾಗಿ ಬಿಟ್ಟು ಬರ್ತಿರುವಂಥ ಮಳೆ, ಕಳೆದ ವರ್ಷ ಬೇಸಿಗೆ ಕಾಲದಲ್ಲೂ ಮಳೆ, ಈ ವರ್ಷವೂ ಕೂಡ ಅತ್ಯಂತ ಇಂಟರ್ಮಿಟೆಂಟ್ ರೇನ್ ಹೆಚ್ಚಾಗಿದ್ದರಿಂದ ಇವತ್ತು ಫಂಗಸ್ ರೋಗ, ಎಳೆಚುಕ್ಕೆ ರೋಗ ಅಂತ ಏನು ನಾವು ಕರಿತೀವಿ, ಅದು ಸುಮಾರು 1 ವರ್ಷದಿಂದ ಅಡಿಕೆಯ ತೋಟದಲ್ಲಿ ಪ್ರಾರಂಭವಾಗಿ ಈಗ ವ್ಯಾಪಕವಾಗಿ ಅದು ಹರಡಿರುವಂಥದ್ದು ನಾವು ಗಮನಿಸ್ತೇವೆ. ಇದಕ್ಕೆ ಈಗಾಗಲೇ ನಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯವರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಕೇಂದ್ರದ ತಜ್ಞರು ಕೂಡ ಎಲ್ಲ ಬಂದು ಇದನ್ನು ಪರೀಕ್ಷೆ ಮಾಡಿದ್ದಾರೆ. ಇವತ್ತು ಸದ್ಯಕ್ಕೆ ಸೈಂಟಿಸ್ಟ್ ಎಲ್ಲ ಹೇಳುವಂಥದ್ದು, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡುವ ಮೊದಲು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಮಾಡಬೇಕು ಇದಕ್ಕೆ ಅಂತ. ಒಂದು, ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಈ ರೋಗವನ್ನು ಫೈಟ್ ಮಾಡಬೇಕಾಗಿದ್ದಂಥ ನ್ಯೂಟ್ರಿಷನ್ನು ಗಿಡಗಳು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮೊದಲನೇದಾಗಿ, ಆದ್ದರಿಂದ ಅದು ಹರಡ್ತಾ ಇದೆ. ಎರಡನೇದಾಗಿ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಇದು ಗಾಳಿಯಲ್ಲಿ ಹರಡ್ತಿರುವಂಥದ್ದು, ಹೀಗಾಗಿ ವ್ಯಾಪಕವಾಗಿ ಆಗ್ತಾಯಿದೆ. ಇದನ್ನು ನಿಲ್ಲಿಸಬೇಕಾದ್ರೆ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅವ್ರು ಏನು ಹೇಳಿದ್ದಾರೆ, ಅದಕ್ಕೆ ಸಂಪೂರ್ಣವಾಗಿ ಸುಮಾರು 42,000 ಹೆಕ್ಟೇರ್ ಪ್ರದೇಶದಲ್ಲಿರುವಂಥ ಈ ಅಡಿಕೆ ಬಗ್ಗೆ ಸಂಪೂರ್ಣವಾದಂಥ ಒಂದು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅನ್ನು ರೆಡಿ ಮಾಡಿಕೊಡಿ ಅಂತ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೇನೆ. ಅದು ಬಂದರೆ ಅವ್ರು ಏನೆಲ್ಲ ಕಾಂಪೊನೆಂಟ್ಸ್ ಹೇಳ್ತಾರೆ, ಏನು ಮಾಡಬೇಕು, ಇದರಲ್ಲಿ ಫೈಟೋ ಸ್ಯಾನಿಟರಿ ಮ್ಯಾನೇಜ್ಮೆಂಟ್ ಅಂತಾರೆ, ಅಂದರೆ ಈ ರಾಸಾಯನಿಕದಿಂದ ಆಗಿರುವಂಥ ದುಷ್ಪರಿಣಾಮಗಳ ಮ್ಯಾನೇಜ್ಮೆಂಟು ಕೂಡ ಆಗಬೇಕಾಗಿದೆ. ಅದರಿಂದ ನ್ಯೂಟ್ರಿಯೆಂಟ್ಸ್ ಕೂಡ ಇಡೀ ಗಿಡದಲ್ಲಿ ಎಷ್ಟಿರಬೇಕು ಅಷ್ಟಿಲ್ಲ, ಮತ್ತು ನ್ಯೂಟ್ರಿಯೆಂಟ್ಸ್ ಹಾಕಿದರೂ ಕೂಡ ಗಿಡಗಳು ತೊಗೊಳ್ದಿರುವಂಥ ಒಂದು ಪರಿಸ್ಥಿತಿ. ಫೈಟೋ ಸ್ಯಾನಿಟರಿ ಮ್ಯಾನೇಜ್ಮೆಂಟು ಆಗಬೇಕು, ಮತ್ತು ಸ್ಪ್ರೇ ಮಾಡಿ ಇದು ಹರಡದಂತೆಯೂ ಕೂಡ ನೋಡ್ಕೋಬೇಕಾಗುತ್ತೆ. ಈಗಾಗಲೇ ನಮ್ಮ ಸರ್ಕಾರ ಅದು ಹರಡದಂತೆ ನೋಡ್ಕೊಳ್ಳೋದಕ್ಕೆ ಸ್ಪ್ರೇಯಿಂಗ್ ಮಾತ್ರ 10 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇವರು ಸಂಪೂರ್ಣವಾಗಿ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಕೊಟ್ಟರೆ ಅದಕ್ಕೆ ಎಷ್ಟೇ ಹಣ ಆಗಲಿ ಅದನ್ನು ಕೊಟ್ಟು 42,000 ಎಕರೆ ಅಡಿಕೆಯನ್ನು ಉಳಿಸುವಂಥದ್ದು ಮತ್ತು ಅದು ಹರಡದಂತೆ ನೋಡಿಕೊಳ್ಳೋದಕ್ಕೆ ಅವ್ರು ಏನೆಲ್ಲ ಕ್ರಮಗಳು ತೆಗೆದುಕೋಬೇಕು, ಹೆಕ್ಟರ್ ಏನು ಕ್ರಮ ತೆಗೆದುಕೋಬೇಕಂತ ಹೇಳಿದ್ದಾರೆ ಆ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ಅದೇ ಔಷಧಿ ಅವರು ತಜ್ಞರು ಏನು ಹೇಳ್ತಾರೆ ಔಷಧಿನೂ ಕೊಡ್ತೀವಿ, ಇದು ಹರಡದಂತೆ ನೋಡೋದಕ್ಕೆ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತೇವೆ. ಮತ್ತು ಇದು ಒಂದು ವಿಶೇಷವಾಗಿರುವಂಥದ್ದು, ಇದು ವೆದರ್ ಬೇಸ್ಡ್ ಸಮಸ್ಯೆ ಇದೆ, ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಅದಕ್ಕೆ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಕೂಡ ಇದೆ. ಇನ್ಶೂರೆನ್ಸಲ್ಲೂ ಕೂಡ ಅದಕ್ಕೆ ಪರಿಹಾರ ಸಿಗ್ತದೆ. ಇದು ಸಂಶೋಧಕರು ಮಾತ್ರ ಇದಕ್ಕೆ ಏನು ಅನ್ನೋದನ್ನು ಹೇಳಿದರೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋಕ್ಕೆ ನಾವು ಖಂಡಿತ ಸರ್ಕಾರ ಇದೆ. ಇಂಥ ಹಿಂದೆ ಹಳದಿ ರೋಗ ಬಂದಾಗಲೂ ಕೂಡ ಸರ್ಕಾರ ಅದನ್ನು ಟ್ರೀಟ್ಮೆಂಟ್ ಮಾಡಿಸಿದೆ, ಇದರಲ್ಲೂ ನಾವು ಮಾಡಿಸ್ತೇವೆ. ಇದರಲ್ಲಿ ಮಾಡಿಸಿ ಅಡಿಕೆಯನ್ನು ಉಳಿಸ್ತೀವಿ, ಅಡಿಕೆ ಬೆಳೆಗಾರನ್ನು ಕೂಡ ಉಳಿಸ್ತೀವಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವಗಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.